ಮಾಡಲಿಕ್ಕೆ ಬರ್ತಿದ್ದೀರಿ. ಆದ ಕಾರಣ ಸ್ವಲ್ಪ ಸಮಯದ ಅವಕಾಶ ಕೊಡಿ, ಕಲಿಬೇಕಾಗಿಲ್ಲ, ಸ್ವಲ್ಪ ಅವಕಾಶ ಕೊಡಿ. ನಿಮ್ಮೆಲ್ಲ ಮಾತುಗಳನ್ನು ನಾವು ಇವತ್ತು ಸಮಾಧಾನದಿಂದ ಕೇಳ್ತೇವೆ. ನಿಮ್ಮ ಎಲ್ಲಾ ಮಾತುಗಳನ್ನು ಸಮಾಧಾನದಿಂದ ಕೇಳ್ತೇವೆ. ನೋಡಿದ್ದೇವೆ, ದಯವಿಟ್ಟು ಕೂತ್ಕೊಳ್ಳಿ, ವಿಧಾನಸಭೆ ದಯವಿಟ್ಟು ಕೂತ್ಕೊಳ್ಳಿ. ನಾವು ನೋಡಿದ್ದೇವೆ. ನಿಮ್ಮ ಮಾತುಗಳನ್ನೆಲ್ಲ ನಾವು ಕೇಳ್ತೇವೆ. ಸರ್ಕಾರದಿಂದ ನಾವು ಪಾಠ ಕಲಿಯುವ ಅವಶ್ಯಕತೆ ಆಯ್ತು. ಈಗ ಎಲ್ಲದಕ್ಕಿಂತ ಗಂಭೀರವಾದ ಇವರಿಂದ ಉಪದೇಶ ವಿಚಾರ ಇವತ್ತಿದೆ. ಆಯ್ತು, ಒಂದು 5 ನಿಮಿಷ ಸಮಯಾವಕಾಶ ಕೊಡಿ. ಈಗ 5 ನಿಮಿಷ ಸಮಯಾವಕಾಶ ಕೊಡಿ. ನಿಮ್ಮ ಸ್ಥಾನದಿಂದ ಏನು ಎಲ್ಲ ಸದಸ್ಯರು ಈಗ ಎಲ್ಲರನ್ನು ಸಮಾಧಾನ ನೋಡುವ ಜೊತೆಯಲ್ಲಿ ಈ ಸದನದ ಗೌರವವನ್ನು ಉಳಿಸುವಂತ ಕೆಲಸ ಕೂಡ ನಾನು ಮಾಡ್ಬೇಕು. ಈ ಪೀಠದ ಗೌರವ ಮತ್ತು ಜವಾಬ್ದಾರಿ ನಾನು ಮಾಡ್ಬೇಕು. ಅದರ ಮುಖಾಂತರ ಇವತ್ತು ಯಾವ ರೀತಿ ತಾವು ಇವತ್ತು ಈ ರೀತಿಯ ಪ್ರತಿಭಟನೆ ಮತ್ತು ಅಶಿಸ್ತು ಮತ್ತು ಅಗೌರವ ತೋರಿಸ್ತೀರಾ, ಇದು ನಮ್ಮ ರಾಜ್ಯ ಅಲ್ಲ, ಇಡೀ ನಮ್ಮ ದೇಶದ ಜನತೆ ಇವತ್ತು ನೋಡ್ತಾ ಇದ್ದು. ಇದು ಇಡೀ ನಮ್ಮ ವಿಧಾನಸಭೆಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಕಪ್ಪು ಚುಕ್ಕೆ ತಾವು ತರ್ತಾ ಇದ್ದೀರಿ. ಅಷ್ಟು ಮಾತ್ರ ಅಲ್ಲ, ಯಾರಿಗೆ ಮತ ಕೊಟ್ಟು ಕಲಿಸಿದಿರಾ ಅವ್ರಿಗೆ ದೊಡ್ಡ ಮಟ್ಟದ ದ್ರೋಹ ಮತ್ತು ಮೋಸ ತಾವೆಲ್ಲ ಇವತ್ತು ಮಾಡ್ತಾ ಇದ್ದಕ್ಕೆ ನಾನು ಇಚ್ಛಿಸುವಂತ ಯಾವುದೇ ರೀತಿಯಿಂದಲೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮನ್ನು ಆಯ್ಕೆ ಮಾಡಿ ಕಲಿಸಿದ ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ ಗೌರವ ಉಳಿಸುವ ಜೊತೆಯಲ್ಲಿ ನಮ್ಗೆ ಕೊಟ್ಟಂತ ಪ್ರತಿಯೊಂದು ಮತದಾರರಿಗೆ ಕೂಡ ನಾವು ಹೆಮ್ಮೆ ತರುವಂತ ಕೆಲಸ ನಾವು ಇವತ್ತು ಮಾಡಬೇಕು. ಆದ್ರೆ ನಿಮ್ಮ ಅಶಿಸ್ತಿನ ವರ್ತನೆ, ನಿಮ್ಮ ಇವತ್ತು ಅಗೌರವ, ಪೀಠಕ್ಕೆ ತೋರಿಸುವಂತ ಅಗೌರವ, ಇಡೀ ಒಂದು ಸಣ್ಣ ಪುಟ್ಟ ವಿಚಾರವನ್ನು ರಾಜಕೀಯ ಮಾಡಿಕೊಂಡು ಇಡೀ ಸದನದ ಕಲಾಪವನ್ನು ತಾವು ವ್ಯರ್ಥ ಮಾಡಿಕೊಂಡು ಸಮಯಾವಕಾಶ ಕೆಡಿಸಿಕೊಂಡು ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮಗೆ ಇವತ್ತು ಕಪ್ಪು ಚುಕ್ಕೆ ಇದೆಯಾ, ಅದು ರಾಜ್ಯದ ಜನತೆ ನಿಮ್ಮನ್ನು ಎಂದೂ ಕೂಡ ಸಹಿಸುವುದಿಲ್ಲ, ಅದನ್ನು ಶೋಭೆ ತರಲಿಕ್ಕೆ ಎಂದು ಕೂಡ ಸಾಧ್ಯವಿಲ್ಲ. ಇವತ್ತು ನಾನು ಬಹುಶಃ ಈ ಸ್ಥಾನದಲ್ಲಿದ್ದುಕೊಂಡು ಈ ಪೀಠದ ಗೌರವವನ್ನು ಉಳಿಸಿಕೊಂಡ ಜವಾಬ್ದಾರಿ ನನ್ನ ಅತ್ಯಂತ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ನೀವೆಲ್ಲರೂ ಉತ್ತಮವಾದ ಕೆಲಸ ಮಾಡುವಾಗ ನಿಮಗೆ ಪ್ರೋತ್ಸಾಹ ಕೊಡುವಂತ ಕೆಲಸದ ನನ್ನ ಜವಾಬ್ದಾರಿ. ಆದರೆ ಅಶಿಸ್ತಿಯಿಂದ ಬಿಟ್ಟುಕೊಂಡು ಇದಕ್ಕೆ ಅಗೌರವ ಪೀಠ ತೋರಿಸುವ ಸಂದರ್ಭದಲ್ಲಿ ನಾವು ಕೂಡ ಬಹುಶಃ ಇದಕ್ಕೆ ಆ ಒಂದು ಉಳಿಸುವಂತ ಜವಾಬ್ದಾರಿ ಆಗ್ಬೇಕಾಗಿದೆ. ಇವತ್ತು ನೋಡಿ, ಇವತ್ತು ಬಹಳ ಸ್ಪಷ್ಟವೇನಂತ ಹೇಳಿದ್ರೆ ಮಾನ್ಯ ಸದಸ್ಯರುಗಳು ದಯವಿಟ್ಟು ತಮ್ಮ ತಮ್ಮ ಆಸನದಲ್ಲಿ ಕೂತ್ಕೊಳ್ಳಿ, ತಮ್ಮ ಆಸನದಲ್ಲಿ ಕೂತ್ಕೊಳ್ಳಿ. ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನದಲ್ಲಿ ಹೇಳೋದಕ್ಕೆ ನಾನು ಇವತ್ತು ಬಯಸ್ತಿದ್ದೇನೆ. ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ಸದನ ಅತ್ಯಂತ ಗೌರವ ಮತ್ತು ಪವಿತ್ರವಾದದ್ದು ಹಾಗೂ ಸಭಾಧ್ಯಕ್ಷರ ಪೀಠವು ಅತ್ಯಂತ ಗೌರವಿತವಾದದ್ದು. ಬಹುಶಃ ಈ ಒಂದು ಪೀಠದ ಗೌರವ ಉಳಿಸೋ ಕೆಲಸ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಈ ವ್ಯವಸ್ಥೆಗೆ ಧಕ್ಕೆ ಬರುವಂತಹ ಈ ಸದನದಲ್ಲಿ ಯಾರಾದರೂ ಅಗೌರವವಾಗಿ ಅಶಿಸ್ತಿನಿಂದ ಹಾಗೂ ಬೇಜವಾಬ್ದಾರಿಯಿಂದ ನಡೆದುಕೊಂಡು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಜನತೆಗೆ ಕಪ್ಪು ಚುಕ್ಕೆ ಬರುವಂಥ ಕೆಲಸ ಮಾಡಿದರೆ ಈ ಪೀಠ ಸಹಿಸುವುದಕ್ಕೆ ಸಾಧ್ಯವಾಗೋದು. ಇದಕ್ಕೆ ತಾವೆಲ್ಲ ತಮ್ಮ ಸಹಕಾರ ಇವತ್ತು ಕೊಡಬೇಕು. ಅದಕ್ಕಾಗಿ ನಾನು ಮಾನ್ಯ ಸದಸ್ಯಗಳಾದಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ್, ವಿ ಸುನಿಲ್ ಕುಮಾರ್, R ಅಶೋಕ್, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸ್ವರ್ಣ, ಧೀರಜ್ ಮುನಿರಾಜ್, ಉಮನಾಥ್ ಕೋಟ್ಯಾನ್, ಅರವಿಂದ್ ಬೆಲ್ಲದ, ಅರಗ ಜಾನೇಂದ್ರ, ಭರತ್ ವೈ ಶೆಟ್ಟಿ ಇವರುಗಳನ್ನು ಈ ದಿನ ಸ್ಥಳದಿಂದ ಅಸಭ್ಯವಾಗಿ ಅಗೌರವದಿಂದ ನಡೆದುಕೊಂಡಿದ್ದರಿಂದ ಅವರನ್ನು ನಾನು ಹೆಸರಿಸಿದ್ದೇನೆ. ನೋವಿಗೆ ಸದನ ಸ್ಪಂದಿಸುತ್ತದೆ. ಈ ಕೆಳಕಂಡ ಪ್ರಸ್ತಾವವನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಸದಸ್ಯರುಗಳಾದಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ್, ವಿ ಸುನಿಲ್ ಕುಮಾರ್, R ಅಶೋಕ್, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸುವರ್ಣ, ಧೀರಜ್ ಮುನಿರಾಜ್, ಉಮಾನಾಥ್ ಕೋಟ್ಯಾನ್, ಅರವಿಂದ್ ಬೆಲ್ಲದ್, ಅರಗ್ ಜ್ಞಾನೇಂದ್ರ, ವೈ ಭರತ್ ಶೆಟ್ಟಿ ಇವರುಗಳನ್ನು ಈ ದಿನ ಸದನದಲ್ಲಿ ಅಸಭ್ಯವಾಗಿ ಅಗೌರವದಿಂದ ನಡೆದುಕೊಂಡಿದ್ದರಿಂದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಾವಳಿ 348 ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಅಧಿವೇಶನ ಮುಗಿಯುವವರೆಗೆ ಅಮಾನತುಗೊಳಿಸಿ ಸದನಕ್ಕೆ ಬಾರದಂತೆ ತಡೆ ಹಿಡಿಯಬೇಕು ಅಂತೇಳಿ ನಾನು ಕೋರ್ತಾ ಇದ್ದೇನೆ. ನಾನು ಬಹುಶಃ ಈ ಪ್ರಸ್ತಾವನೆಯನ್ನು ಅತ್ಯಂತ ನೋವಿನಿಂದ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ:
ಮಾನ್ಯ ಸದಸ್ಯರಾದಂತಹ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ್, ವಿ ಸುನಿಲ್ ಕುಮಾರ್, ಆರ್ ಅಶೋಕ್, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸ್ವರ್ಣ, ಧೀರಜ್ ಮುನಿರಾಜ್, ಉಮ್ಮನಾಥ್ ಕೋಟ್ಯಾನ್, ಅರವಿಂದ್ ಬೆಲ್ಲದ್, ಅರಗ ಜಾನೇಂದ್ರ, ವೈ ಭರತ್ ಶೆಟ್ಟಿ ಇವರುಗಳು ಈ ದಿನ ಸದನದಲ್ಲಿ ಅಸಭ್ಯವಾಗಿ ಅಗೌರವದಿಂದ ನಡೆದುಕೊಂಡಿದ್ದರಿಂದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಾವಳಿ ನಿಯಮ 348ರ ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಅಧಿವೇಶನ ಮುಗಿಯುವವರೆಗೂ ಸದನಕ್ಕೆ ಬಾರದಂತೆ ತಡೆ ಹಿಡಿಯಬೇಕೆಂಬ ಪ್ರಸ್ತಾವವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕಾರವಾಗಿದೆ. ಈಗ ಮಾನ್ಯ ಸದಸ್ಯರಾದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್, ವಿ ಸುನಿಲ್ ಕುಮಾರ್, ಆರ್ ಅಶೋಕ್, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸ್ವರ್ಣ, ಧೀರಜ್ ಮುನಿರಾಜು, ಉಮ್ಮನಾಥ್ ಕೋಟ್ಯಾನ್, ಅರವಿಂದ್ ಬೆಲ್ಲದ್, ಅರಗ ಜಾನೇಂದ್ರ, ವೈ ಭರತ್ ಶೆಟ್ಟಿ ಅವರುಗಳು ಸದನದಿಂದ ಕೂಡಲೇ ಹೊರ ಹೋಗುವುದು. ಮಾಡುತ್ತಿರುವಂತ ಈಗ 10 ನಿಮಿಷ ಕಾಲ ಮುಂದೂಡಲಾಗಿದೆ.